ಹರೇ ಶ್ರೀನಿವಾಸ. ನಿನ್ನೆ ಕೃಷ್ಣ ಉಯ್ಯಾಲೆ ಕೃಷ್ಣ ಅಲಂಕಾರ, ಆನಂತರ ಇವತ್ತು ಗೋಪಾಲಕೃಷ್ಣ ಅಲಂಕಾರನೆಲ್ಲ ನೋಡ್ಕೋತಾ ಬನ್ನಿ. ನೋಡ್ಬೋದು ಚಂದ್ರಶಾಲೆಯ ಆಂಜನೇಯ ದೇವರು, ಬಹುಜನ ಶಾಲೆಯ ಆಂಜನೇಯ ದೇವರು ಎಲ್ಲನೂ ನೋಡ್ಕೋತಾ ಬನ್ನಿ. ಮಂಗಳಾರತಿ ಪೂಜೆ ಇದೆಲ್ಲ ನೋಡ್ಕೋತಾ ಬನ್ನಿ. ಆನಂತರ ಏನು ಗೊತ್ತಾ, ನಿನ್ನೆ ನಮ್ಮ ಕೃಷ್ಣ ಮಠಕ್ಕೆ ಮೊನ್ನೆ ಮದುವೆಯಾದ ತೇಜಸ್ವಿ ಸೂರ್ಯ ಮತ್ತು ಶಿವಶ್ರೀ ದಂಪತಿಗಳು ಬಂದಿದ್ದರು. ಅದರ ವೀಡಿಯೋನ ಹಾಕ್ತೀನಿ, ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಯಾಕೋ ತುಂಬ ಇಷ್ಟ ಆಯಿತು ಆ ಜೋಡಿ, ಕಣ್ಮನ ಸೆಳೆಯುವಂತಿತ್ತು. ನೀವೇನು ಹೇಳ್ತೀರಾ ಹೇಳಿ. ನೋಡ್ಬೋದು, ಕೃಷ್ಣನ ದರ್ಶನ ಮಾಡಿಕೊಂಡು ಉತ್ಸವದಲ್ಲಿ ಪಾಲ್ಗೊಂಡು, ಉತ್ಸವದಲ್ಲಿ ಮುಗ್ದ ನಂತರ ತೊಟ್ಟಿಲು ಪೂಜೆ ಅವಧಾನ ಸೇವೆಯಲ್ಲಾಗತ್ತೆ. ಆ ಅವಧಾನ ಸೇವೆಯಲ್ಲಿ ಅಷ್ಟಾವಧಾನ ಸೇವೆ ಅದು. ಆ ಸೇವೆಯಲ್ಲಿ ತೇಜಸ್ವಿಯವರು ಇದು ಮಾಡಿದ್ರು, ಎಂಥದ್ದು ವೇದ ಪಾರಾಯಣ ಮಾಡಿದರು. ಆನಂತರ ಶಿವಶ್ರೀಯವರು ಹಾಡು ಹೇಳಿದರು, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅಂತ. ಅದೆಲ್ಲ ಆ್ಯಕ್ಚುಲಿ ಪುತ್ತಿಗೆ ಮಠ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದಾರೆ, ನೀವು ಬೇಕಾದರೆ ನೋಡ್ಕೊಂಡು ಬರ್ಬೋದು. ಆಮೇಲೆ ಈಗ ಫಲಮಂತ್ರಾಕ್ಷತೆಲ್ಲ ತಗೊಳ್ಳೋದು ನೀವು ಕಾಣ್ಬೋದು. ಏನೇ ಹೇಳಿ, ಈಗಿನ ದಿನಗಳಲ್ಲಿ ಇಂಥ ಜೋಡಿನೇ ಕಾಣುವುದು ಅಪರೂಪ ಅಂತ ನನ್ನ ಅಭಿಪ್ರಾಯ. ಮೇಡ್ ಫಾರ್ ಈಚ್ ಅದರ್ ಅನ್ನೋಂಗಿತ್ತು. ಕೆಲವು ಮದುವೆ ಸ್ನ್ಯಾಪ್ಸನ್ನು ಹಾಕಿದ್ದೀನಿ, ಶಾರ್ಟ್ಸಲ್ಲಿ ನೋಡಿ. ತುಂಬ ಸಂತೋಷ. ಕೆಲವು ಫೋಟೋಸ್ ಎಲ್ಲ ಹಾಕ್ತಾ ಬರ್ತೀನಿ ಸಪ್ತೋತ್ಸವದ್ದು. ಆನಂತರ ಉಡುಪಿಯಲ್ಲಿ ಮಾಡುವಂಥ ಒಂದು ಸಾಂಬಾರು, ದೊಡ್ಡ ಹುಳಿಯಿಂದ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ, ನೋಡ್ಕೋತಾ ಬನ್ನಿ. ಸೌತೆಕಾಯಿ, ಮಂಗಳೂರು ಸೌತೆ ಇದೆಯಲ್ಲ, ಅದರ ಸೌತೆಕಾಯಿ ಸಾಂಬಾರು ಮಾಡೋಣ ಇವತ್ತು. ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಖಾರ ಜಾಸ್ತಿ ಹಾಕಬೇಕಾಗ್ಬೋದು. ನಾನು ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಫಸ್ಟ್ ಏನು ಗೊತ್ತಾ, ಅಲ್ಲೆಲ್ಲ ಯಾವತ್ತೂ ಕುಕ್ಕರೆಲ್ಲ ಬಳಸಲ್ಲ, ಡೈರೆಕ್ಟಾಗಿ ತೊಗರಿಬೇಳೆನ ಬೇಯಕ್ಕಿರ್ತಾರೆ. ನೀವು ಕಾಣ್ಬೋದು, ತೊಗರಿಬೇಳೆನ ತೊಳೆದಿಟ್ಟು ನೀರು ಹಾಕಿ ಸ್ವಲ್ಪ ಅರಶಿನ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ, ಕಾಣ್ಬೋದು. ಒಲೆಯಲ್ಲಿ ಮಾಡ್ತಾರೆ ಅಲ್ಲಿ. ನಾನು ಅದೇ ಥರ ಒಲೆಯಲ್ಲಿ ಮಾಡೋಣ ಅಂತ ಶುರು ಮಾಡಿದೆ, ನೋಡ್ಕೋಬೋದು ನೀವು. ಅದನ್ನ ಒಲೆಯಲ್ಲಿ ಮುಚ್ಚಳ ಮುಚ್ಚಿ ಬೇಯಕ್ಕಿಟ್ಬಿಡಿ. ಆನಂತರ ಈ ಕಡೆಯಿಂದ ಅದಕ್ಕೆ ಏನು ಮಸಾಲೆ ಬೇಕು ಅದನ್ನ ಹುರ್ಕೊಂಡು ಬರೋಣ. ನೋಡಿ, ನಾನು ಸೆಗಣಿ ಹಾಕಿ, ಈ ಒಣಗಿದ ಸೆಗಣಿ ಬೆಜೆಂಟು ಅಂತ ನಾವು ತುಳುವಲ್ಲಿ ಅಂತೀವಿ, ಅದನ್ನ ಹಾಕಿ ನಾನು ಅಡುಗೆ ಮಾಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಇಲ್ಲ ನಮ್ಮ ಮನೆ ಹತ್ತಿರ ಸ್ವಲ್ಪ ಹೊರಗೆ ಹೋದರೆ ಎಲ್ಲ ಸಿಗುತ್ತೆ ನಮಗೆ ಇಲ್ಲಿ. ನೋಡಿ, ಮೀಶೋದಿಂದ ತರಿಸಿದಂದು 120 ರೂಪಾಯಿ ಏನದಕ್ಕೆ ನೈಫು ಶಾರ್ಪ್ನರ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನು ತಗೊಂಡು ಬರಬೇಕಿದ್ದು ನನಗೆ ನಂಬಿಕೆನೇ ಇರಲಿಲ್ಲ ಅದರ ಮೇಲೆ.
ಅದನ್ನ ಗೊತ್ತಾ, ಫಸ್ಟ್ ಸ್ಟೆಪ್ಪು, ಎರಡನೇ ಸ್ಟೆಪ್ಪು, ಮೂರನೇ ಸ್ಟೆಪ್ಪು, ಒಂದು ಎರಡೆರಡು ಸಲ ಅದನ್ನ ಎಳೆದು ಮಾಡಿದರೆ ನೈಫು ಶಾರ್ಪ್ ಆಗಿಬಿಡುತ್ತೆ. ನೀವು ನೋಡ್ಬೋದು ಈಗ ಕಟ್ ಮಾಡೋದನ್ನು ನೋಡಿ. ತುಂಬ ನಾನು ಹೊಸ ನೈಫ್ ತಗೋಬೇಕಾ ಅಂತ ತಲೆಯಲ್ಲಿದ್ದೆ, ನೋಡಬೇಕಿದ್ರೆ ತುಂಬ ಹೆಲ್ಪ್ ಆಗ್ತಾ ಉಂಟು ನೋಡಿ. ಸೌತೆಕಾಯಿನ ಸಿಪ್ಪೆ ಸಮೇತ ನೀವು ಅದನ್ನ ಇದು ಮಾಡಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಅದರ ತಿರುಳು ತೆಗೆದಿಟ್ಟು ನೀರನ್ನು ಎಸಿಬೇಡಿ, ನೀರನ್ನು ಸಾಂಬಾರಿಗೆ ಹಾಕಿ ಇಲ್ಲಿ ಉಡುಪಿಯಲ್ಲಿ ಏನು ಗೊತ್ತಾ, ಬೂದು ಕುಂಬಳಕಾಯಿ, ಚೀನಿಕಾಯಿ ಅಥವಾ ಕೆಂಪು ಕುಂಬಳ ಅಂತೀವಲ್ಲ, ಸೌತೆಕಾಯಿ, ಆಲೂಗಡ್ಡೆ ಇಂಥದ್ದನ್ನೆಲ್ಲ ಮಾತ್ರ ಬಳಸ್ತಾರೆ. ಅಲಸಂದೆ, ಬೀನ್ಸು ಇಂಥದ್ದೆಲ್ಲ ಜಾಸ್ತಿ ಬಳಸ್ತಾರೆ ಸಾಂಬಾರುಗಳಿಗೆ. ಈ ಸೌತೆ, ಕುಂಬಳಕಾಯಿ, ಬೂದು ಕುಂಬಳಕಾಯಿ ಮಾತ್ರ ಬಳಸುವಂಥದ್ದು ಜಾಸ್ತಿಯಾಗಿ. ತುಂಬ ಜನರಿಗೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡಬೇಕಿದ್ರೆ ಬೀನ್ಸ್ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ಅದು. ಆದ ಕಾರಣ ಸೌತೆ ಇದೆಲ್ಲ, ಸುವರ್ಣಗೆಡ್ಡೆ ಇದೆಲ್ಲ ಮಾರ್ತಾಯಿರ್ತಾರೆ, ಗೆಣಸು ಅಂಥದ್ದನ್ನೆಲ್ಲ ನೋಡ್ಬೋದು ನೀವು. ಸೌತೆನ ನೀಟಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ನಾನು ನೈಫು ಹೇಗೆ ಕೆಲಸ ಮಾಡ್ತಿದೆ ಅಂತ ನೋಡ್ಬೋದು ನೀವು. ಅದು ಫುಲ್ಲು ಹಳೇ ನೈಫು ನಂದು. ಅದು ಈಗ ನಾನು ಎಸಿಬೇಕು ಅಂತ ಅಂದ್ಕೊಂಡಿದ್ದು, ಇದು ತಂದ ನಂತರ ನನಗೆ ಯೂಸ್ ಮಾಡಲಿಕ್ಕೆ ಆಗ್ತಾಯಿದೆ. ಆ ಮೀಶೋದಲ್ಲಿ ಸಿಗುತ್ತೆ ನೈಫು ಶಾರ್ಪ್ನರ್ ಅಂತ, ನೀವು ಬೇಕಾದ್ರೆ ನೋಡ್ಬೋದು ನೋಡಿ. ಇದಾದ ನಂತರ ನೋಡಿ, ಅರ್ಧ ಬೆಂದಿರಬೇಕು, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬೆಂದಿರಬೇಕು, ನುರಿಬೇಕು ಸ್ವಲ್ಪ. ಅಷ್ಟೊತ್ತಿಗೆ ನಾವು ಅದಕ್ಕೆ ಸೌತೆಕಾಯಿನ ಹಾಕೋಬೋದು. ಸೌತೆಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಅಷ್ಟೊತ್ತಿಗೆ ಈ ಕಡೆಯಿಂದ ಮಸಾಲೆ ಹುರ್ಕೊಳ್ಳೋಣ. ಒಂದು ನೆನಪಿನಲ್ಲಿಡಿ, ಉಡುಪಿಯಲ್ಲಿ ಮಸಾಲೆ ಹುರಿಯೋದು ಯಾವತ್ತಿದ್ರೂ ಕೊಬ್ಬರಿ ಎಣ್ಣೆಯಲ್ಲಿ, ಅದೇ ತುಂಬ ಟೇಸ್ಟ್ ಕೊಡುವಂಥದ್ದು. ಮಸಾಲೆಗೆ ನೋಡಿ, ನಾನು ಸ್ವಲ್ಪ ಮಾಡೋದ್ರಿಂದ ಒಂದು ಚಿಕ್ಕ ಚಮಚೆಯಲ್ಲಿ 1 ಚಮಚೆ ಉದ್ದಿನಬೇಳೆ, 1 ಚಮಚೆ ಕೊತ್ತಂಬರಿ, ಆನಂತರ ಒಂದು ಚಿಟಿಕೆ, ಒಂದು 10-12 ಕಾಳು ಸಾಕು ಮೆಂತೆ, ಆನಂತರ ಅರ್ಧ ಚಮಚೆಯಷ್ಟು ಜೀರಿಗೆ, ಇಷ್ಟು ಸಾಕಾಗತ್ತೆ. ಅದನ್ನು ನೀಟಾಗಿ ಹುರ್ಕೊಳ್ಳಿ. ಅದನ್ನ ಉದ್ದಿನಬೇಳೆ ಸ್ವಲ್ಪ ಬ್ರೌನಿಷ್ ಆದಾಗ ಅದಕ್ಕೆ ಕೆಂಪು ಮೆಣಸು ಹಾಕ್ಕೊಳ್ಳಿ. ನೀವು ಇಲ್ಲಿ ಕೆಂಪು ಮೆಣಸು ನಾನು ಬರೀ 2 ಹಾಕ್ಕೊಂಡಿದ್ದೀನಿ, ನೀವು ಒಂದು 4-5 ಹಾಕೋಬೋದು. ಸ್ವಲ್ಪ ಖಾರ ಕಡಿಮೆನೇ ಮಾಡಿರೋದು ನಾನು. ಈ ಸೆಕೆಗೆ ಇಲ್ಲಿ ತಡ್ಕೊಳಕ್ಕಾಗಲ್ಲ, ನಮಗೆ ಖಾರ ಜಾಸ್ತಿ ತಿನ್ನೋಕ್ಕಾಗಲ್ಲ. ಆದ ಕಾರಣ ನಾವು ಸ್ವಲ್ಪ ಇಲ್ಲಿ ಖಾರ ಕಡಿಮೆ ಮಾಡ್ತೀವಿ. ಅದು ಸ್ವಲ್ಪ ಹುರಿದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಒಂದು ಚಿಟಿಕೆ ಇಂಗು, ಕರಿಬೇವಿನ ಸೊಪ್ಪು ಇಲ್ಲಿ ಹಾಕ್ತೀವಿ. ತುಂಬಾ ಘಮ ಚೆನ್ನಾಗಿ ಕೊಡುತ್ತೆ. ಇದನ್ನ ಹುರ್ಕೊಂಡ ನಂತರ ಸ್ವಲ್ಪ ತೆಂಗಿನಕಾಯಿ ಇದೆಯಲ್ಲ, ಅದನ್ನು ಈ ಬಾಣಲಿಗೆ ಹಾಕಿ ಹುರ್ಕೊಳ್ಳಿ. ಕೆಲವೊಂದು ಸಲ ಈ ಬೇಳೆ ಮತ್ತು ತೆಂಗಿನಕಾಯಿ ಮಸಾಲೆ ಜೊತೆಗೆ ಹಾಕ್ತೀವಲ್ವ, ಕೆಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸ್ವಲ್ಪ ಈ ಕೊಬ್ಬರಿನ ಹಾಕ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡಿದರೆ ಸ್ವಲ್ಪ ಕೆಡೋ ಚಾನ್ಸ್ ಕಡಿಮೆ ಅಂತ ಹೇಳ್ಬೋದು. ಮತ್ತು ನಾನು ಮಡಿಕೆಯಲ್ಲಿ ಮಾಡಿದ ಕಾರಣ ಸ್ವಲ್ಪ ಕೆಡೋದು ಕಡಿಮೆನೇ, ಅದರಲ್ಲಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಉಡುಪಿಯಲ್ಲಿನ ಸಾಂಬಾರಿಗೆ ನಿಮ್ಗೆ ಗೊತ್ತಿದ್ದಂಗೆ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ, ಅದೊಂದು ಮಾತ್ರ ನೆನಪಲ್ಲಿ ಇಟ್ಕೋಬೇಕಾದಂಥದ್ದು. ನೋಡಿ, ನುಣ್ಣಗೆ ರುಬ್ಕೊಳ್ಬೇಕು ಅದನ್ನ. ಆನಂತರ ನೋಡಿ, ಉಪ್ಪು ಮತ್ತು ಬೆಲ್ಲ ನೋಡಿ, ಬೆಲ್ಲ ಎಷ್ಟಿದೆ ಅಂತ ನೀವು ಕಾಣ್ಬೋದು. 1 ಚಮಚೆಯಷ್ಟು ಹುಣಸೆ ಹಣ್ಣಿನ ಪಲ್ಪು, ನಾನು ಮೊನ್ನೆ ಪಲ್ಪ್ ಮಾಡಿಟ್ಟಿದ್ದು ನಿಮಗೆ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಅಷ್ಟೊತ್ತಿಗೆ ಇದು ಸೌತೆಕಾಯಿ ಮತ್ತು ಬೇಳೆನೂ ಬೆಂದಿದೆ, ನೀವು ಕಾಣ್ಬೋದು. ನಾನು ಒಂದು ಮೀಡಿಯಮ್ ಸೈಜಿನ ಸೌತೆಕಾಯಿದು ಮಾಡಿರುವಂಥದ್ದು ನೋಡಿ. ಅದಕ್ಕೆ ಹುಣಸೆ ಹಣ್ಣಿನ ಪಲ್ಪು, ಬೆಲ್ಲ, ರುಬ್ಬಿದನ್ನು ಎಲ್ಲ ಹಾಕ್ಕೊಂಡು ನೀಟಾಗಿ ಕರಗಿಸಿ ಕುದಿಸಿಕೊಳ್ಳಿ. ಅದನ್ನ ಕುದಿಬೇಕಿದ್ರೆ ಒಂದು ಪಾಯಿಂಟ್ ನೆನಪಲ್ಲಿ ಇಟ್ಕೋಬೇಕು, ನಾನು ನಿಮಗೆ ತೋರಿಸ್ತೀನಿ ಈಗ. ಈ ಸೆಕೆಗೆ ಮಾಡಬೇಕಿದ್ರೆ ಸ್ವಲ್ಪ ಕುದಿಯೋದಿದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕುದಿಯೋದಿದ್ರೆ ಸಾಂಬಾರಂತೂ ಒಂದು 2-3 ಗಂಟೆ ಇಡ್ಲಿಕ್ಕೂ ಬರೋದಿಲ್ಲ, ಹಾಳಾಗಿ ಹೋಗ್ಬಿಡುತ್ತೆ. ಈ ಸೌತೆ ಬೀಜನ ಎಸಿಬೇಡಿ, ಅದರಿಂದ ತಂಬುಳಿ ಎಲ್ಲ ಮಾಡಲಿಕ್ಕಾಗತ್ತೆ, ಸಾರು ತಂಬುಳಿ. ನೋಡಿ, ಇದು ಕುದಿಬೇಕಿತ್ತು ನೋಡಿ, ಮೇಲೆ ಕೆನೆ ಥರ ಬರಬೇಕದು. ಅಷ್ಟೊತ್ತಿಗೆ ಕುದಿಯಿತು ಲೆಕ್ಕ. ತುಂಬ ಜಾಸ್ತಿ ಕುದಿಸಿದ್ರು ಅದು ಎಣ್ಣೆ ಬಿಟ್ಕೊಡುತ್ತೆ ತೆಂಗಿನಕಾಯಿ, ಅಷ್ಟು ಕುದಿಸಬಾರ್ದು. ಸ್ವಲ್ಪ ಮೇಲಿಂದ ಕೆನೆ ಬರೋ ತನಕ ಮಾಡಿದರೆ ಸಾಕಾಗುತ್ತೆ. ಆನಂತರ ಏನು ಗೊತ್ತಾ, ನಾನು ಮಡಿಕೆಯಲ್ಲಿ ಮಾಡಿದ ಕಾರಣ ಆಟೋಮೆಟಿಕ್ಕಾಗಿ ಸ್ವಲ್ಪ ಜಾಸ್ತಿ ಕುದಿಯುತ್ತೆ ಅದು. ಆಮೇಲೆ ನೋಡಿ, ಈಗ ಒಂದು ತಿಂಡಿ ಮಾಡೋಣ. ನಮ್ಮ ಸೌತ್ ಕೇರಳದ್ದು ಫೇಮಸ್ ಅವಲಕ್ಕಿ ಒಗ್ಗರಣೆ. ಇದು ದಪ್ಪ ಅವಲಕ್ಕಿನ ತಗೊಂಡಿದ್ದೀನಿ, ಕಾಣ್ಬೋದು. ಅದನ್ನ ನೀಟಾಗಿ 3-4 ವಾಶ್ ಮಾಡ್ಕೊಳ್ಳಿ, ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ ಅದಕ್ಕೆ. ಈಗ ಅದಕ್ಕೆ ಮಸಾಲೆ ಹಾಕೋಣ. ಈ ಸೆಕೆಗೆ ನಾನು ಜಾಸ್ತಿ ಮಸಾಲೆ ಹಾಕ್ಕೊಂಡಿಲ್ಲ.
ನೋಡಿ ಅರಿಶಿನ, ಉಪ್ಪು, ಬೆಲ್ಲ ಅಷ್ಟೇ ಹಾಕ್ಕೊಂಡಿದ್ದೀನಿ. ನನ್ನ ಚಾನಲಲ್ಲಿ ನೋಡ್ಬೋದು ಬೇರೆ ಬೇರೆ ನಮ್ಮನೆಯಲ್ಲಿ ಅವಲಕ್ಕಿ ಒಗ್ಗರಣೆ ಮಾಡ್ತೀವಿ ನಾವು. ಇದು ಬೇಸಿಗೆದು ಅವಲಕ್ಕಿ ಒಗ್ಗರಣೆ ಅಂತಲೇ ಹೇಳ್ಬೋದು. ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಬೆಲ್ಲ ಇದಕ್ಕೆ ತುಂಬ ಇಂಪಾರ್ಟೆಂಟು. ಬೆಲ್ಲ ಸ್ವಲ್ಪ ನಾವು ಜಾಸ್ತಿನೇ ತಿನ್ನೋ ಕಾರಣ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಬೆಲ್ಲನ. ಇಲ್ಲಿ ನೀವು ಇದೇನು ಗೊತ್ತಾ, ಈರುಳ್ಳಿ ಎಲ್ಲ ಹಾಕ್ತೀರ ಅಂದರೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಬೋದು. ನೋಡಿ ಮುಚ್ಚಿ ಒಂದು ಅರ್ಧ ಗಂಟೆ ಇಡಬೇಕು. ಅರ್ಧ ಗಂಟೆ ನಂತರ ನೋಡಿ ಈ ಕಡೆಯಿಂದ ಬಾಣಲಿಗೆ ಎಣ್ಣೆ ಹಾಕಿ, ಅದು ಕೂಡ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ 1 ಚಮಚೆಯಷ್ಟು ಉದ್ದಿನಬೇಳೆ, 1 ಚಮಚೆಯಷ್ಟು ಸಾಸಿವೆ, 1 ಕೆಂಪು ಮೆಣಸು, ಆನಂತರ ಬೇಕು ಅಂದರೆ ನೀವು ಹಸಿರು ಮೆಣಸು ಅಂದರೆ ಕಾಯಿ ಮೆಣಸು ಕೂಡ ಹಾಕ್ಕೊಳ್ಬೋದು. ಅದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ನಾನು ಇದು ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ಯಾವುದು, ದೊಣ್ಣೆ ಮೆಣಸು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇಲ್ಲಿ. ಆನಂತರ ಸ್ವಲ್ಪ ನೆಲಗಡಲೆ ಹಾಕ್ಕೊಂಡಿದ್ದೀನಿ, ನೆಲಗಡಲೆ ಮತ್ತು ದ್ರಾಕ್ಷಿ. ನಿಮಗೆ ಅದು ಏನು ಬೇಕಾದರೂ ಹಾಕ್ಕೋಬೋದು, ಹಾಕೋದಿದ್ರು ನಡೆಯುತ್ತೆ. ಬರೀ ಸಾಸಿವೆ ಆಮೇಲೆ ಉದ್ದಿನಬೇಳೆ, ಕೆಂಪು ಮೆಣಸು ಒಗ್ಗರಣೆ ಕೊಟ್ಟು ನಡೆಯುತ್ತೆ, ಇದು ನಿಮ್ಮ ಇಷ್ಟ. ಆಮೇಲೆ ತರಕಾರಿ ಏನು ಬೇಕಾದರೂ ಇಲ್ಲ ಹಾಕ್ಕೋಬೋದು. ಕ್ಯಾರೆಟು, ಕ್ಯಾಬೇಜು, ದೊಣ್ಣೆ ಮೆಣಸು, ಆಲೂಗೆಡ್ಡೆ, ನೆಕ್ಸ್ಟು ಏನು ಗೊತ್ತಾ, ಈರುಳ್ಳಿ ನಿಮಗೆ ಬೇಕಂದರೆ ಈರುಳ್ಳಿ ಹಾಕ್ಕೋಬೋದು ಇಲ್ಲಿ. ಇದೊಂದು ಇದ್ದರೆ ಆಪತ್ ಬಾಂಧವ ಥರ ಯಾರಾದರೂ ನೆಂಟರು ಬಂದರೆ ಚಕಾಚಕ್ ಅಂತ ಈ ಅವಲಕ್ಕಿನ ಮಾಡ್ಕೊಂಡು ಬಿಡ್ಬೋದು. ಇದ್ದ ತರಕಾರಿಗಳೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಮಗೆ ಮಾಡಲಿಕ್ಕೆ ಆಗುತ್ತೆ. ನಾನು ಎಷ್ಟೋ ಸಲ ಮನೆಯಲ್ಲಿ ಒಂದು ದೊಡ್ಡ ಚಪಾತಿ, ದೋಸೆ ಏನಾದರೂ ಮಾಡಿದರೆ ಒಂದು ಸ್ವಲ್ಪ ಅವಲಕ್ಕಿ ಒಗ್ಗರಣೆ ಮಾಡಿರ್ತೀನಿ. ಯಾರಾದರೂ ಬಂದಾಗ ಸರ್ವ್ ಮಾಡಲಿಕ್ಕೆ ಸುಲಭ ಆಗುತ್ತೆ, 2 ಥರದ ಅಡುಗೆ ಇದ್ದರೆ. ನೋಡಿ ಇದು ಫ್ರೈ ಆದ ನಂತರ ನಾವು ನೆನೆಸಿಟ್ಟಿದ್ದಂಥ ಅವಲಕ್ಕಿನ ಅದಕ್ಕೆ ಹಾಕ್ಕೋಬೇಕು. ಉದ್ದಿನಬೇಳೆ ನೋಡಿ ದ್ರಾಕ್ಷಿ ಹಾಕ್ಕೊಂಡು ನೀವು ಕಾಣ್ಬೋದು. ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾವು ಅದಕ್ಕೆ ಅವಲಕ್ಕಿ ಹಾಕ್ಕೊಂಡು ನೀಟಾಗಿ ಒಂದು ಹಾಕಿ ಮಗಚಿಬಿಟ್ಟು ಒಂದು 5 ನಿಮಿಷ ಬೇಯಿಸಬೇಕಾಗತ್ತೆ. ಈ ನೆಲಗಡಲೆಲ್ಲ ಹಾಕ್ಕೊಳ್ಳೋದ್ರಿಂದ ನ್ಯೂಟ್ರಿಷಸ್ ಫುಲ್ಲಾಗುತ್ತೆ. ನಮ್ಮ ಮನೆಯವರಿಗೆ ಇದು ಶುಗರೆಲ್ಲ ಇರೋದ್ರಿಂದ ಪ್ರೋಟೀನ್ ಅಂಶ ಸ್ವಲ್ಪ ಜಾಸ್ತಿ ಹೋಗಬೇಕಾಗತ್ತೆ. ಆದ ಕಾರಣ ನಾನು ಸ್ವಲ್ಪ ನೆಲಗಡಲೆಲ್ಲ ಬಳಸ್ತೀನಿ, ದ್ರಾಕ್ಷಿ, ಗೋಡಂಬಿ ಅಂಥದ್ದನ್ನೆಲ್ಲ. ಅದನ್ನೇ ಒಂದನ್ನೇ ತಿಂದರೆ ನಮಗೆ ಪಿತ್ತ ಆಗುತ್ತೆ. ಅದಕ್ಕೆ ಈ ಥರ ನೋಡಿ ಅಡುಗೆಯಲ್ಲಿ ಬಳಸೋದ್ರಿಂದ ಅಂಥ ತೊಂದರೆ ಏನು ಕೊಡೋದಿಲ್ಲ ಅದು. ನೋಡಿ ನೀಟಾಗಿ ಮಗಚಿ ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ನೀರೆಲ್ಲ ಆವಿಯಾಗಿ ಉದುರಾಗಿ ಬರುತ್ತೆ. ಮುಚ್ಚಿ ಬೇಯಕ್ಕೆ ಇಟ್ಬಿಡಿ. ನೋಡಿ ಆನಂತರ ಇದಾದ ಎಷ್ಟು ಉದುರಾಗಿ ಬಂದಿದೆ ಅಂತ ನೀವು ಕಾಣ್ಬೋದು ಇಲ್ಲಿ. ಅದಕ್ಕೆ ಇನ್ನು ಕೊತ್ತಂಬರಿ ಸೊಪ್ಪು, ಆನಂತರ ತೆಂಗಿನಕಾಯಿ ತುರಿ ಹಾಕಬೇಕು. ಹಾಕಿ ಮಗಚಿ ಮತ್ತೊಂದು 2 ನಿಮಿಷ ಬಿಟ್ಟು ಮುಚ್ಚಿ ಅದನ್ನ ಬೇಯಿಸಿ. ಯಾಕಂದರೆ ತೆಂಗಿನಕಾಯಿ ಹಾಕಿದ ಕಾರಣ ಹಾಳಾಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದನ್ನ ಬೇಯಿಸೋದು ತುಂಬ ಇಂಪಾರ್ಟೆಂಟು ಈ ಸೆಕೆಗೆ. ನೋಡಿ ಹಾಗೇ ಬಿಡ್ತಿದ್ದು. ಇದೊಂದು 2 ನಿಮಿಷ ಮುಚ್ಚಿ ಬೇಯಿಸಿದರೆ ಆಗೋಯಿತು. ನಿಂಬೆಹಣ್ಣು ಬೇಕಾದರೆ ಇಲ್ಲೂ ಹಾಕೋಬೋದು. ಆಮೇಲೆ ಬೇಕಾದವರಿಗೆ ತಟ್ಟೆಯಲ್ಲೇ ಒಂದು ಲಿಂಬೆಹಣ್ಣಿನ ಪೀಸ್ ಇಟ್ಟರೆ ಅವರೇ ಬೇಕಾದ ಹಾಗೆ ಹಾಕೋತಾರೆ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಈ ಝಟ್ಪಟ್ ರೆಸಿಪಿಗಳನ್ನೆಲ್ಲ ನೋಡ್ಕೊಂಬನ್ನಿ. ಉಡುಪಿಯ ಸಾಂಬಾರು ಹೇಗಾಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ. ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂತ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.